ಪ್ರಾರ್ಥನೆ ಮಾಡುತ್ತಾ ವಿಶೇಷವಾಗಿ ಅರ್ಧನಾರೀಶ್ವರ ದೇವರಿಗೆ ವಿಶೇಷವಾದ ಚಿತ್ತನ ಸೇವೆಯನ್ನು ಅರ್ಪಣೆ ಮಾಡಿಕೊಡು ತನ್ಮೂಲಕವಾದ ದೇವರ ಅನುಗ್ರಹಣ ಪಡೆಯುವ ಬಣ್ಣದ ಪ್ರಾರ್ಥನೆ ಮತ್ತೊಂದು ದೇವರಿಗೆ ವಿಶೇಷವಾದ ಚಿತ್ತನ ರಂಗಪೂಜಾ ಸೇವೆಯನ್ನು ಅರ್ಪಣೆ ಮಾಡಿಕೊಡುವ ಬಣ್ಣದ ಮತ್ತೊಂದು ವಿಶೇಷವಾದ ಇನಿ ಕಾಲಾದಾರಭ್ಯ ಸ್ವಲ್ಪ ಗಣಪತಿ ಹೋಮ ಅಂಚನೆ ದೇವರಿಗೆ ಕಲಶಾಭಿಷೇಕ ಪ್ರಸನ್ನ ಮಧ್ಯಾಹ್ನಕ ಮಹಾಪೂಜೆ ಅಂಚನೆ ರಾತ್ರದ ಗುರ್ತಲು ದೇವರಿಗೆ ಮಹಾಗಣಪತಿ ದೇವರಿಗೆ ವಿಶೇಷ ಸೇವೆಯನ್ನು ಮಾತ್ರ ಮತ್ತೊಂದು
ನಿರ್ಲೋಕ ಅರ್ಧನಾರೀಶ್ವರ ದೇವರಿಗೆ ಮತ್ತು ಇನ್ನ ರಂಗಪೂಜಾ ಸೇವೆ ವಿಶೇಷವಾದ ದೇವರನ್ನ ಅನುಗ್ರಹ ವಿಶೇಷವಾದ ದೇವರನ್ನ ಆಶೀರ್ವಾದ ಅಂತ ದೇವರಿಗೆ ನಿಂತಿದೆ ನೋಡು ಅರ್ಪಣ ಮಾಡ್ತಾನೆ ಆ ಅರ್ಪಣ ಮಾಡ್ತಾನೆ ಸೇವೆ ದೇವರನ್ನ ಚಿತ್ತೋಗ ಬರಡು ವಿಶೇಷವಾದ ರಂಗಪೂಜೆ ಮಂತ್ರದಂದಾಂಡ ಅನಂತ ಫಲದ ಫಲವನ್ನು ದೇವರ ಗೋರ್ಪಣೆ ಶಾಸ್ತ್ರ ನನಗೆ ವಿಶೇಷವಾದ ರಂಗಪೂಜಾ ಮಂತ್ರದಂಡ ವಿಶೇಷವಾದ ದೇವರನ್ನ ದ್ವಾರ ಮಂಟಮೂಟ ದೇವರಿಗೆ ಕೊಡುಬರ ಹಾಕಿದ್ರೆ ಒಂಜಿ ಫಲಗೆಡೆ ಶುದ್ಧವಾದ ವಸ್ತ್ರ ಬಾರ್ದು ಆ ವಸ್ತ್ರೋಡು ವಜಲ ಪಂಚಗಜ್ಜಾಯ ಸಂದಾಂಡ ನೈವೇದ್ಯ ಇತ್ಯಾದಿ ಮಾತಾಡ್ತೀರ ಆ ಪ್ರಕಾರ ವಜಲ ಪಂಚಗಜ್ಜಾಯ ಬಾರ್ದು ಐಟ್ ಗೋಡಬನ ಹಾಕಿದ್ರೆ ತಾರದ ಕಡಿದು ದೀಪನ ಬಂದಾದ ಐಟ್ ದೇವರಿಗೆ ಕೂಡ ರಂಗಪೂಜಾ ಸೇವೆ ಮಾಡ್ಕೊಂಡು ಅಂಚನೆ ಆ ರಂಗಪೂಜೆದ ಹುಟ್ಟುಗು ದೇವರಿಗೆ ಮಸ್ತ್ ರೀತಿಯ ದೀಪನ ಭಕ್ತಾಡುವ ಪಟ್ಟದ ಶಾಸ್ತ್ರ ಈ ಪ್ರಕಾರವಾದ ಮಲ್ತನಾಂಡ ಆಯ್ಕೆ ಮಹಾರಂಗ ಪೂಜೆ ಅಂತ ಆ ಪ್ರಕಾರ ಇದು ನೋಡು ಆ ದೇವರಿಗೆ ಯಜಮಾನ ಸಂಸಾರ ಪ್ರಾರ್ಥನೆ ಮಂದಿ ಪ್ರಕಾರವಾದ ಉದ್ಯೋಗ ನಿಮಿತ್ತವಾದ ಸಂಸಾರ ಇಟ್ಟೆಪರ ಅನುಗ್ರಹ ಪಡೆಯುವ ಒಂದು ನಿಮಿತ್ತದಿಂದ ಇದು ನೋಡು ದೇವರಿಗೆ ರಂಗಪೂಜಾ ಸೇವೆ ಸ್ವೀಕಾರ ಮತ್ತೊಂದು ಪೂರ್ಣಜಿತನ ರಂಗಪೂಜಾ ಸೇವೆ ಒಂಗಿ ಸೇವೆಗೆ 10 ಸೇವೆದ ಬರಣ 10ಕ್ಕೆ 100 ಸೇವೆದ ಬರಣ 100ಕ್ಕೆ 1000 ಸೇವೆದ ಬರಣ ಅನುಗ್ರಹ ಮಾಡ್ಕೊಂಡು ಪುನಃ ಸುತ್ತದ ಆವಡ ಕಾಲೋಡ ಆವಡ ಹೆಂಚಿನ ಚಿಕಮ್ಮಿ ಇನ್ನೂರ ಪರಿಹಾರ ಮಾಡ್ಕೊಂಡು ಎಟ್ಟೆ ಸೊತ್ತು ಎಟ್ಟ ಕಾಲ ಅಮೃತಗಳಿಗೆ ಸ್ವೀಕಾರ ಮತ್ತೊಂದು ಅಂಚನೆ ದೇವರನ್ನ ರಂಗಪೂಜೆ ಮಂತ್ರ ಇಂಚಿನ ಕಲ್ಪೋಕ್ತರ ಫಲನ ತದವಿಷ್ಟ ಸನ್ಮಂಗಲ ಇಷ್ಟಾರ್ಥನ ಪ್ರವೇಶಾದ ಕೊಡ್ತು ಓನಾಡ ಬದ್ನೇದ ಬೇಸಾಯ ಕೊಡು ದೇವ ರಕ್ಷಣೆ ಮಾಡ್ಕೊಡು ಅಂಚನೆ ಮಲ್ಪನ ಹೆಂಚಿನ ಕೆಲಸ ಆವಡ ಹೆಂಚಿನ ಅಡೆತಡೆತನ ದೂರ ಮತ್ತು ಕೊಡ್ದು ವಿಶೇಷವಾದ ಗ್ರಹಚಾರ ದೋಷத்திನ ಪರಿಹಾರ ಮತ್ತು ಕೊಡ್ದು ಅಂಚನೆ ಆಯುಷ್ಯ ದೋಷத்திನ ಪರಿಹಾರ ಮಾಡ್ಕೊಡ್ದು ಶರೀರೋಗಾರೋಗ್ಯ ಮಾನಸಿಕ ನೆಮ್ಮದಿ ಧನಕನಕ ಸಮೃದ್ಧಿ ದಾನ ಪಶ್ವಾದಿರ್ಭದ್ರ ಮತ್ತು ಅನುಗ್ರಹ ಮತ್ತು ಕಾಪಾಡನ್ನು ಬರಡು ಈ ದಿನಟು ಪೂರ್ಣಂಚಿತ ರಂಗಪೂಜಾ ಸೇವನೆ ದೇವರ ಸಂತೋಷ ಸ್ವೀಕಾರ ಮಾಡ್ಕೊಂಡು ಪಂಡದು ನಮ್ಮ ಸರ್ವೆಲ್ಲ ಭಕ್ತಿ ಶ್ರದ್ಧೆಡು ದೇವರ ಪ್ರಾರ್ಥನೆ ಮತ್ತೊಂದು ಪೂರ್ಣ ಸೇವನೆ ಸ್ವೀಕಾರ ಮಲ್ಪಲೆ ದೋಷನ ಪುರದೂರ ಮಲ್ಪಲೆ ರಕ್ಷಣೆ ಮಲ್ಪಲೆ ಎಡ್ಡೆ ಮಲ್ತ ಕಾಪಾಡಲೇ ಪಂಡದ ಮಲ್ಪಂಚಿತನ ಪ್ರಾರ್ಥನೆ ಆಗತಾಭ್ಯಾಂ ಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ತತ್ಪತ್ರ ಗಂಧಪುಷ್ಪಾದ್ಯೈ ಅರ್ಚಯಾಮಿ ತಾಹರೆ ಅನುಜ್ಞಾಂ ದೇಹಿ ದೇವೇಡ ಸಂಸಾರಾರ್ಥನೆ ವೃತ್ತಯೇ ಆವಾಯ ಅರ್ಧನಾರೀಶ್ವರಮೂರ್ತಯೇ ನಮೋದಿಷ್ಟ ಪ್ರಾರ್ಥನಾಂ ಸಮರ್ಪಯ ಅರ್ಧನಾರೀಶ್ವರ ದೇವರ ಪದಾರವಿಂದ ಗೋವಿಂದ ಅನ್ಯ ಗೋವಿಂದ
ವೈದ್ಯರಿಂದ ದೇವರಿಗೆ ಸಮಾನವಾದ ಮತ್ತು ಯಾವ ವಿಷಯ ಮಹತ್ವಾದ ಸೇವೆ ಸಮಾಜ ಸ್ಥಿತಿ ಬರ್ಗಗಳಲ್ಲಿ ಸೇವೆ ಸಂಸಾರ
Thank you.